ಮಾಗಡಿ ಗ್ರಾಮ ಪಂಚಾಯತ್ ಇರುವಂತಹ ಚಿಬಿದ್ರೆ ಗ್ರಾಮದಲ್ಲಿ ಒಂದು ಕೆರೆ ಇದೆ. ರಸ್ತೆ ಬದಿಯಲ್ಲಿ ಇರುವಂತದ್ದು ನೋಡ್ತಾ ಇರ್ಬೋದು. ಇಲ್ಲಿ ಮುಖ್ಯ ರಸ್ತೆ ಇದೆ, ಕಕ್ಕಿಂಜಿಗೆ ಹೋಗುವಂತಹ ರಸ್ತೆ ಇದು. ಅದರ ಬದಿ ಒಂದು ಕೆರೆ ಇದೆ, ಬಹಳ ದೊಡ್ಡದಾಗಿರುವಂತಹ ಕೆರೆ. ಅದ್ ನೋಡಿದಾಗ ಅಯ್ಯೋ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಗ್ರಾಮಕ್ಕೆ ಒಂದು ಊರಿಗೆ ಸೌಂದರ್ಯ ತರುವಂತದ್ದು ಅಂತ ಹೇಳಿ ಒಂದು ಕೆರೆ ಪಾರ್ಕ್ ಅಂತ. ಸೊ ಇಲ್ಲಿ ಒಂದು ಕೆರೆ ಇದೆ, ಆದ್ರೆ ನೋಡಿದಾಗ ಅದು ಸಂಪೂರ್ಣವಾಗಿ ಹಾಳು ಬಿದ್ದಿರುವಂತದ್ದು. ಒಂದು ತಡೆಗೋಡೆ ಇಲ್ಲ, ಒಂದು ಕಡೆ ಕೆಸರು ತುಂಬಿರುವಂತಹ ನೀರು, ಕೊಳಚೆ ನೀರು ಆಗಿರುವಂತದ್ದು. ಅನೇಕ ವರ್ಷಗಳ ಇತಿಹಾಸ ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸೊ ಹೂಳೆತ್ತುವಂತ ಕೆಲಸ ಆಗಿಲ್ಲ ಅಂತ ಆಗ್ರಹ ಕೂಡ ಇರುವಂತದ್ದು. ನೋಡ್ಬೋದು, ಬಹಳ ಸುಂದರವಾದ ಕೆರೆ ಇದು. ಯಾವ ಟೈಮಲ್ಲಿ ಬಂದು ಕೂಡ ಇಲ್ಲಿ ನೀರು ಇರುತ್ತೆ ಅನ್ನೋದು ಕೂಡ ಇಲ್ಲಿ ಗ್ರಾಮಸ್ಥರು ಹೇಳುವಂತದ್ದು. ಓಕೆ, ಮಾತಾಡ್ಸೋಣ. ಆಕ್ಚುಲಿ ಏನಿದೆ ಇಶ್ಯೂ, ಯಾಕೆ ಎಲ್ಲರೂ ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನ. ಇಲ್ಲಿ ಒಬ್ಬ ನಾಜೀರ್ ಅಂತ ಇದ್ದಾರೆ. ಆಕ್ಚುಲಿ ಇವರು ಅನೇಕ ಸಾಮಾಜಿಕವಾಗಿ ಬೇರೆ ಬೇರೆ ಸಮಸ್ಯೆಗೆ ಹೋರಾಟ ಮಾಡುವಂತವ್ರು. ಆಕ್ಚುಲಿ ಇಲ್ಲಿ ಇರುವ ಸಮಸ್ಯೆ ಏನು, ಈ ಕೆರೆ ಯಾಕೆ ಈ ತರ ಇದೆ? ಮೇಡಮ್, ಇದು ಸಾಧಾರಣ ನಾವು ನೋಡ್ಬೇಕಾದ್ರೆ ಇದು ನಮ್ಮ ಪುರಾತನ ಕಾಲದಿಂದ ಇದ್ದಂತ ಈ ಕೆರೆ ಅಂತೇಳಿ ನಮ್ಗೆಲ್ಲ ಹಿರಿಯರು ಹೇಳಿ ಗೊತ್ತಿರೋದು. ಅದರಿಂದ ಇದನ್ನು ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್, ಗ್ರಾಮ ಸಭೆಯಲ್ಲಿ ಮತ್ತೆ ಜಿಲ್ಲಾ ಪಂಚಾಯತ್ ಬಾಡಿ ಇರ್ಬೇಕಾದ್ರೆ ಮತ್ತೆ ತಾಲೂಕ್ ಪಂಚಾಯತ್ ಬಾಡಿ ಇರ್ಬೇಕಾದ್ರೆ ನಾವು ಇದರ ಬಗ್ಗೆ ಬಹಳಷ್ಟು ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಸಹ ಇದಕ್ಕೆ ಬಹಳಷ್ಟು ಸ್ಪಂದನೆ ನೀಡ್ತಾ ಇತ್ತು. ಆದ್ರೆ ಈಗ ಏನಾಗಿದೆ ಅಂತ, ಈ ಕೆರೆಯನ್ನು ನೋಡೋ ಇದಿಲ್ಲ ಅಂತ ಆಗಿದೆ. ಇದು RTC ಇದೆ. ಈ ಕೆರೆಗೆ ಎಷ್ಟು ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ನಂಗೆ ಗೊತ್ತಿಲ್ಲ. RTC ಇದೆ, ಪಂಚಾಯತಿಯಲ್ಲಿ ಇದೆ RTC. ನಾನು ಆಲ್ರೆಡಿ ಆ RTC 2-3 ಸರಿ ಪಂಚಾಯತಿಯಿಂದ ಇದ್ ಮಾಡಿ ನಾವು ಜಿಲ್ಲಾ ಪಂಚಾಯತಿಗೆ ಕಳ್ಸಿದ್ದೀವಿ ಬಾಡಿ ಇರ್ಬೇಕಾರೆ. ಈಗಲ್ಲ, ಇದರಲ್ಲಿ ಅರ್ಧ ಈ ಕಡೆಯಿಂದ ಒಂದು ತಡೆಗೋಡೆ ತರ ಮಾಡಿದ್ದಾರೆ. ಮತ್ತೆ ಇನ್ನು ಇದ್ರ ಬಗ್ಗೆ ಯಾರು ಸಹ ಮುಟ್ಲಿಲ್ಲ, ಯಾವ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಗಮನ ಕೊಡುವುದಿಲ್ಲ. ಈ ಕೆರೆಯಲ್ಲಿ ನೀರಿದ್ರೆ ಇಡೀ ಈ ಚಿಬಿದ್ರೆ ಗ್ರಾಮದ ಕತ್ತರಿಗುಡ್ಡೆ ಆ ಕಡೆ ಚಾರ್ಮಾಡಿ ಗ್ರಾಮಕ್ಕೆ ಸಮೇತ ಇಲ್ಲಿಂದ ನೀರು ಹರಿದು ಹೋಗುವಂತ ಈ ವ್ಯವಸ್ಥೆ ಇದೆ. ಆದ್ರೆ ಇದನ್ನು ಯಾರು ಸಹ ಮುಟ್ಟದು. ಇದೀಗ ಹಾಲ್ ಬಿದ್ದ ಕೆರೆ ಆಗಿದೆ. ಇದ್ರ ನೀರು ಉಪಯೋಗ ಮಾಡಕ್ ಆಗ್ತಿಲ್ಲ. ಸರಿಯಾಗಿ ನೀವೇ ನೋಡ್ಬೋದು, ಅಲ್ಲಿ ಉಪಯೋಗ ಆಗ್ತಾ ಇಲ್ಲ. ಕೆರೆ ಫುಲ್ ಕೊಳಚೆ ಬಿದ್ದಿದೆ. ಇದನ್ನು ಹೂಳೆತ್ತುವ ಕಾರ್ಯಕ್ರಮ ಏನಾದ್ರು ಮಾಡ್ಬಿಟ್ಟು ಈ ಕೆರೆಯನ್ನು ಮುಂದಕ್ಕೆ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಊರಿನವರಿಗೆ ಒಳ್ಳೆ ಒಂದು ಉಪಯೋಗ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಮಾತ್ರ ಅಲ್ಲ, ಊರಿನವರು ಎಲ್ರು ಇದ್ರ ಬಗ್ಗೆ ಬಹಳಷ್ಟು ಹೆಮ್ಮೆ ಪಡ್ತಾರೆ. ಈ ಕೆರೆಯಲ್ಲಿ ನೀರಿದ್ರೆ ನಮ್ಮ ಬಾವಿಯಲ್ಲಿ ನೀರಿದೆ ಅಂತೇಳಿ. ಈ ಕೆರೆಯಲ್ಲಿ ನೀರು ಬತ್ತಿ ಹೋದ್ರೆ ನೀರಿಲ್ಲ. ಇದ್ರ ಹೂಳು ತೆಗಿಲಿಕ್ಕೆ ನಾವು ಬೇರೆ ಬೇರೆ ಇಲಾಖೆಗಳಿಗೆ ಎಲ್ಲ ಸಾಧಾರಣ ಬಾರಿ ಲಿಖಿತ ನಂದು ಓಪನ್, ನಾನು ಒಬ್ಬನೇ ಓನ್ ನನ್ನ ಇದರಲ್ಲಿ ಅಡ್ರೆಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಯಾರು ಸಹ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುದಿಲ್ಲ. ಅಂದಾಜು ಪ್ರಕಾರ ಎಷ್ಟು ವರ್ಷದ ಹಳೆ ಇರ್ಬೋದು? ಒಂದು 100 ವರ್ಷದ ಇತಿಹಾಸ ಇರ್ಬೋದು ಅಂತೇಳಿ ಒಂದು ಅನಿಸಿಕೆ ನಂದು, ಹಿರಿಯರು ಹೇಳಿರೋ ಮಾತು ಪ್ರಕಾರ. ಆದ್ರೆ ನೋಡಿ, ಇಲ್ಲೇ ಬೋರ್ ತೆಗ್ದಿದ್ದಾರೆ ಪಂಚಾಯತ್. ಆದ್ರೆ ಇದಕ್ಕೆ ನೋಡಿ, ಇಲ್ಲೆಲ್ಲ ವೇಸ್ಟ್ ಎಲ್ಲ ಹಾಕ್ತಿದ್ದಾರೆ. ನೋಡಿ ಮೇಡಮ್, ಇಲ್ಲೆಲ್ಲ ವೇಸ್ಟ್ ಎಲ್ಲ ಇದೆ, ಕಸ ಎಲ್ಲ. ಇದನ್ನು ಹೂಳು ತೆಗೆಯುವಂತ ಒಂದು ಕಾರ್ಯಕ್ರಮ ಮಾಡಿ ಇದನ್ನು ಸುಂದರವಾಗಿ ಮಾಡಿ ಸಾಯಂಕಾಲದ ಒಂದು ಪಾರ್ಕ್ ತರ ಮಾಡ್ಕೊಂಡ್ರೆ ನಮ್ಗೆ ಬಂದು ಕೂರ್ಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಆಗ್ತಿದೆ. ಈಗ ನಾವು ರಾಷ್ಟ್ರೀಯ ಹೆದ್ದಾರಿ ಆ ಕಡೆಯಿಂದ ಹಾದು ಹೋಗ್ತಾ ಇದೆ. ಇದು ಈ ಜಾಗ ತುಂಬಾ ಸಿಗ್ತದೆ. ಹಾಗಾಗ್ಬಿಟ್ಟು ಇದ್ರ ಬಗ್ಗೆ ಒಳ್ಳೆ ಒಂದು ಅಧಿಕಾರಿಗಳು ಗಮನ ಕೊಟ್ಟು, ಜಿಲ್ಲಾಧಿಕಾರಿಗಳಿಗೂ ಸಹ ಇದ್ರ ಬಗ್ಗೆ ಮನವಿ ಕೊಟ್ಟಿದೆ ಕಳೆದ ಬಾಡಿ ಇರ್ಬೇಕಾದ್ರೆ ಎಲ್ಲ ಟೈಮಲ್ಲೂ. ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿ ನಿರಂತರ ಇದ್ರ ಬಗ್ಗೆ ಮಾತಾಡ್ತೀವಿ. ಆದ್ರೆ ಗ್ರಾಮ ಪಂಚಾಯತಿಲಿ ಅನುದಾನ ಇರೋದು ಕಮ್ಮಿ. ಅವ್ರು ಏನ್ ಮಾಡ್ತಾರೆ, ಇದಕ್ಕೆ ಯಾವ್ದಾದ್ರು ಒಂದು ಉದ್ಯೋಗ ಆಗ್ತದೆ ಅಥವಾ ಇನ್ನೊಂದು ಯಾವ್ದ್ರಲ್ಲಿ ಇಟ್ಟು ಇಲ್ಲಿ ತನಕ ಮುಟ್ಟಿಸಿದ್ದಾರೆ. ಅವ್ರಿಗೆ ಈಗ ಆಗುದಿಲ್ಲ, ಅವ್ರೀಗ ಸುಮ್ನೆ ಕೂತಿದ್ದಾರೆ. ನೆಕ್ಸ್ಟ್ ಯಾವ ತರ ಸೊಲ್ಯೂಷನ್ ಹುಡುಕ್ಬೋದು ಅಂತ ನಿಮ್ಮ ಒಂದು ಸಲಹೆ ಕೊಡಿ. ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಕರೆಸಿ ಇದಕ್ಕೆ ಒಂದು ಎಸ್ಟಿಮೇಟ್ ಮಾಡ್ಬೇಕು ಫಸ್ಟಿಗೆ. ಹೂಳೆತ್ತುವ ಕಾರ್ಯಕ್ರಮ ಇದರಲ್ಲಿ ಸುಲಭ ಇಲ್ಲ, ಡೀಪ್ ಇದೆ, ಅಲ್ಲಿ ನೀರು ಅಷ್ಟೇ ಇದೆ. ಇದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ ಇಟ್ರೆ ಬಹಳಷ್ಟು ಉತ್ತಮವಾದ ಒಂದು ಈ ಕೆರೆ ನಿರ್ಮಾಣ ಮಾಡಿ ಸೌಂದರ್ಯಕ್ಕೆ ಅಂತೂ ಇಲ್ಲಿ ಊರಿನವರಿಗೆ ಎಲ್ರಿಗೂ ಬಹಳಷ್ಟು ಒಳ್ಳೇದಾಗ್ಬೋದು ಅಂತ ಉಪಕಾರ ಆಗ್ತದೆ. ಏನ್ ಹೇಳ್ತೀರಾ ಸರ್ ನೀವು? ಅದೇ ಹೇಳ್ತಿರೋದು, ಅವ್ರು ಹೇಳೋದ್ರಲ್ಲಿ ಏನು ರಾಂಗ್ ಇಲ್ಲ, ಸತ್ಯವಾಗ್ಲೂ ಅವ್ರು ಹೇಳ್ತಾ ಇರೋದು. ಅವರಿಂದ ನಮ್ಗೆ ತುಂಬಾ ಉಪಕಾರ ಆಗ್ತಾ ಉಂಟು ಈಗ. ಸೊ ನೀವು ನೋಡಿದ ಪ್ರಕಾರ ಒಂದು ಕೆರೆ ಒಂದು ಊರಿನ ಒಂದು ಸೌಂದರ್ಯವನ್ನು ವೃದ್ಧಿ ಮಾಡುವಂತದ್ದು. ಇಲ್ಲಿ ನೋಡಿದಾಗ ಅದೊಂಥರ ಕೊಳಚೆ ತುಂಬಿಕೊಂಡಿರುವಂತ. ಅದು ಈಗ ಅಲ್ಲ ಮೇಡಮ್, ಅದು ಒಂದು ಅವ್ರು ಹೇಳಿದಾಗೆ 100 ವರ್ಷ ಅಲ್ಲ, ಜಾಸ್ತಿನೇ ಆಗಿರ್ಬೋದು ಅದಕ್ಕೆ ಆಲ್ಮೋಸ್ಟ್ ಹೇಳ್ತಾ ಇರೋದು. ಅದನ್ನೊಂದು ನಮ್ಗೆ ಸರಿ ಮಾಡಿ ಕೊಟ್ರೆ ಇಡೀ ಊರಿಗೆ ಒಂದು ನೀರ್ ಕುಡಿಯೋ ತರ ಇದು ಬರ್ಬೋದಲ್ವಾ ಅಂತ ಹೇಳಿ. ನಮ್ಮಗಿಂತ ಮೇನ್ ಇವ್ರಿದ್ದಾರೆ ಇಲ್ಲಿ, ಇವ್ರ ಅಂಗಡಿ ಇವ್ರದೇ ಇದು. ಅವ್ರ ಹತ್ರ ಮಾಡಿ. ನೀವು ಹೇಳಿ ಸರ್, ಈ ಕೆರೆಯ ಮುಂಭಾಗನೆ ನಿಮ್ಮ ಶಾಪ್ ಕೂಡ ಇದೆ. ನೀವು ನೋಡ್ದ ಹಾಗೇನೆ ಈ ಕೆರೆ ಆರಂಭದಲ್ಲಿ ಹೇಗಿರ್ಬೋದು ಅಂತ ಒಂದು ಅಂದಾಜು ಹಿರಿಯರು ಹೇಳಿರ್ತಾರೆ. ಆಗ ಹೇಗಿತ್ತು, ಈಗ ಈ ತರ ಚಿಕ್ಕದಾಗಿತ್ತು. ಈಗ ಪಂಚಾಯತಿ ಅವರೆಲ್ಲ ಬಂದು ಸ್ವಲ್ಪ ದೊಡ್ಡದು ಮಾಡಿದ ಅಗಲೀಕರಣ ಮಾಡಿದ್ದಾರೆ. ಆಮೇಲೆ ಇದನ್ನು ಎಲ್ಲ ಮರ ಗಿರೆಲ್ಲ ಕಡಿದು ಒಂದು ಲೆವೆಲ್ ಮಾಡಿ ಸ್ವಲ್ಪ ಅಗಲ ಮಾಡಿ ಒಂದು ಅರ್ಧ ತಡೆಗೋಡೆ ಕಟ್ಟಿದ್ದಾರೆ.
ಇನ್ನು ನಮಗೆ ಈ ಕಡೆ ತಡೆಗೋಡೆ ಕಟ್ಟಿದ್ರೆ ಸ್ವಲ್ಪ ಮೀನು ಸಾಕುವವರಿಗೆ ಮೀನು ಸಾಕ್ಬಹುದು. ಅಷ್ಟು ದೊಡ್ಡ ಕೆರೆ ಇದು. ಇದು ಆಳ ಉಂಟು. ಇದು ಗೊಚ್ಚೆ ಇದು. ಕೆಸರು ಎಷ್ಟು madam ಎಷ್ಟು ಎಷ್ಟು ತೆಗೆದ್ರು ಕೆಸರೇ ಇರೋದು. ಒಂದು 25 ಅಡಿ ತೆಗೆದ್ರು ಕೆಸರೇ. ಇದನ್ನು ನಮಗೊಂದು ಶುದ್ಧೀಕರಣ ಮಾಡಿ ಇಲ್ಲಿ ಈ ಊರಿನವರಿಗೆ ಒಂದು ಉಪಹಾರ ಮಾಡ್ಬೇಕಂದ್ರೆ ನಿಮ್ಮತ್ರ ಕೇಳ್ಕೊಳ್ತೀನಿ. ಈಗ ಈ ಮಳೆ ಸಂದರ್ಭದಲ್ಲಿ ನೀರು ತುಂಬಿ ಹರಿದು ಬರುವಂತ ಇದಾಗುತ್ತಾ? full ಇದು ಮಳೆ ಇದೆ. ಸಂದರ್ಭ ನೋಡಿ ಮೇಡಮ್, ಈ ಕಡೆ ಮೇಲ್ಗಡೆ ಮೇಲ್ಭಾಗದ್ದು ಫುಲ್ ಈ ನೀರು ಇಲ್ಲಿಗೆ ಬರುತ್ತೆ. ಗೊಚ್ಚೆ ನೀರೆಲ್ಲ ಎಲ್ಲ ಇದಕ್ಕೆ ಬರುತ್ತೆ. ಅದಕ್ಕೆ ಅಲ್ಲಿ ನೋಡಿ ಅಲ್ಲೊಂದು ತಡೆಗೋಡೆ ಸಮೇತ ಆ ಇಲ್ಲ. ನೀರು ಕುಡಿಲಿಕ್ಕೆ ಆ ಆಗ್ತದೆ. ನೀರು ಕುಡಿಲಿಕ್ಕೆ ಆಗುದಿಲ್ಲ. ಈ ನೀರನ್ನು ಕುಡಿಲಿಕ್ಕೆ ಈಗ ಯಾರು ಸಹ ಉಪಯೋಗ ಮಾಡುದಿಲ್ಲ. ಆದ್ರೂ ಸಹ ಇದನ್ನು ಹೀಗೆ ಕವರ್ ಮಾಡ್ಕೊಂಡು ಇದ್ ಮಾಡಿದ್ರೆ ಇಲ್ಲಿಂದ ಒಂದು ಚೆಕ್ ಡ್ಯಾಮ್ ತರ, ಒಂದು ಆಂಟಿ ಡ್ಯಾಮ್ ತರ ಇಟ್ರೆ ಕೃಷಿಕರಿಗೂ ಸಹ ಉಪಯೋಗ ಆಗ್ತದೆ. ಮೊದಲು ಇದರಲ್ಲಿ ಬಹಳಷ್ಟು ಈ ಕಡೆ ಗದ್ದೆಗಳಿತ್ತು. ಈಗ ಗದ್ದೆಗಳು ಕಾಣ್ಲಿಕ್ಕೆ ಅಪರೂಪ ಆಗಿದೆ. ಇದೇ ನೀರಿನ ಸಮಸ್ಯೆ ಆಗಿ ಇಲ್ಲಿ ನೀರಿಲ್ಲ. ಹಾಗಾಗ್ಬಿಟ್ಟು ಇದೆಲ್ಲ ಆಗ್ತಾ ಇದೆ. ಇದಕ್ಕೆ ಬೇಕಾದಂತ ಒಂದು ಕೃಷಿ. ನಿಮ್ಮ ಕೊನೆಯ ಆಗ್ರಹ ಏನು? ನಮ್ಮ ಆಗ್ರಹ ಇದು ಸರಿ ಮಾಡಿ ಕೊಡ್ಬೇಕು. ಈ ಕೆರೆಯನ್ನು ಸುಂದರವಾದ ರೀತಿಯಲ್ಲಿ ಒಂದು ಸರಿ ಮಾಡಿ ತಡೆಗೋಡೆ ಆ ಕಡೆ ಈ ಕಡೆ ಮಾಡ್ಕೊಂಡು ಒಂದು ಪಾರ್ಕ್ ತರ, ಅಷ್ಟೇ. ಆ ಮುಂಭಾಗದಲ್ಲಿ ಬೇಕಾದಷ್ಟು ಜಾಗ ಇದೆ, ಒಂದು ಪಾರ್ಕ್ ತರ ಮಾಡ್ಬಿಟ್ಟು ಸಾಯಂಕಾಲದ ಹೊತ್ತು ವಾಕಿಂಗ್ ಬಂದ್ಬಿಟ್ಟು ಅಲ್ಲಿ ಕೂರ್ಲಿಕ್ಕೆ, ಇಲ್ಲಿ ಇದೊಂದು ಕೆರೆದು ನೀರೆಲ್ಲ ಉಪಯೋಗ ಮಾಡುವಂತ ರೀತಿ, ಸಾರ್ವಜನಿಕ ಉಪಯೋಗಕ್ಕೆ ಯೋಗ್ಯತೆ ಆಗುವಂತ ರೀತಿಯ ನೀರನ್ನು ನಮ್ಮ ಜನಸಾಮಾನ್ಯರಿಗೆ ಇಲ್ಲ ಅಂತೇಳಿ ಇಲ್ಲಿ ಪಂಚಾಯತಿ ಬೋರ್ ಹಾಲಾದ್ರೆ ಮತ್ತೆ ಕುಡಿಲಿಕ್ಕೆ ನೀರು ಇರುವುದಿಲ್ಲ. ಇಲ್ಲಿ ಮೇಲ್ಗಡೆ ಬಾವಿ, ಕೆಲವರು ಬಾವಿ ಇದ್ರಲ್ಲಿ ನೀರು ಬಾತಿ ಹೋದ ತಕ್ಷಣ ಬಾವಿಯಲ್ಲೂ ನೀರಿಲ್ಲ. ನೀರಿನ ಸಮಸ್ಯೆ ಬಹಳಷ್ಟು ಕಮ್ಮಿ ಆಗ್ತದೆ ಈ ಕೆರೆಯಿಂದಾಗಿ ಅಂತೇಳಿ ನಮ್ದೊಂದು ಅನಿಸಿಕೆ ಇದೆ. ಧರ್ಮಸ್ಥಳದಲ್ಲಿ ಕೂಡ ಕೆರೆ ಪುನರುಜ್ಜೀವನ ಮಾಡುವಂತ ಕೆಲವೊಂದು ಯೋಜನೆ ಇದೆ. ಸೊ ಅದಕ್ಕೇನಾದ್ರು ನೀವು ಒಂದು ಅದಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇದರ ಬಗ್ಗೆ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ. 2-3 ಸರಿ ಬಂದಿದ್ದಾರೆ. ಅವರ ಇಂಜಿನಿಯರ್ಸ್ ಎಲ್ಲ ಬಂದಿದ್ರು. ಅವರು ಇದಕ್ಕೆ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ರೆ ಸಾಕಾಗ್ಲಿಕ್ಕಿಲ್ಲ ಅಂತೇಳಿ ಅವ್ರದ್ದೊಂದು ಅನಿಸಿಕೆ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅವರಲ್ಲಿ ಸಹ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಪಂಚಾಯತ್ PDO ಸಮೇತ ಅವರಿಗೆ ಮನವಿ ಎಲ್ಲ ಮಾಡಿದೆ. ಮತ್ತೆ ಇನ್ನು ಮುಂದಕ್ಕೆ ಎಂತ ಮಾಡೋದು ಅಂತೇಳಿ ನಾವು ಸಹ ಒಂದು ಮಳೆಗಾಲದಲ್ಲಿ ಅಂತೂ ಇದರಲ್ಲಿ ಬಹಳಷ್ಟು ಸಮಸ್ಯೆ ಎದುರಿಸ್ತೀವಿ. ಈ ಕೆರೆಗೆ ತಡೆಗೋಡೆ ಮಾಡಿದ್ರೆ ನಮ್ಗೆ ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಕುಡಿಲಿಕ್ಕೆ ಎಲ್ಲದಕ್ಕೂ ಶುದ್ಧೀಕರಣವಾಗಿ ಒಂದು ಮಾಡಿಕೊಟ್ರೆ ಊರಿನ ಒಂದು ಅಭಿವೃದ್ಧಿ ಆದಂಗೆ ಆಗ್ತದೆ. ಊರಿಗೆ ಒಂದು ಸೌಂದರ್ಯ, ಒಂದು ಕೆರೆ ಇದ್ರೆ. ಓಕೆ, ಕೇಳಿದ್ರಲ್ಲ, ಪ್ರತಿಯೊಬ್ಬರು ಹೇಳುವಂತ ಒಂದೇ ಒಂದು ಮಾತು, ಇಲ್ಲಿ ಒಂದು ಕೆರೆ ಇದೆ, ಅದನ್ನು ಉಳಿಸುವಂತ ಕೆಲಸವನ್ನ ಸರ್ಕಾರ, ಇಲ್ಲಿನ ತಾಲೂಕು ಪಂಚಾಯತ್, ಗ್ರಾಮ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು. ಮುಖ್ಯವಾಗಿ ತಡೆಗೋಡೆ ಬೇಕು, ಜೊತೆಗೆ ಕೆರೆ ಶುದ್ಧೀಕರಣ ಆಗಬೇಕು, ಹೂಳೆತ್ತುವಂತ ಕೆಲಸ ಆಗಬೇಕು ಅಂತ ಆಗ್ರಹವನ್ನ ಎಲ್ಲರೂ ಮಾಡ್ತಾ ಇರುವಂಥದ್ದು. ಚಾರ್ಮಾಡಿ ಗ್ರಾಮ ಪಂಚಾಯತ್ನ PDO ಗಮನಕ್ಕೆ ಗೊತ್ತೇ ಇರುತ್ತೆ. ಇದು ನಂಗೆ ಗೊತ್ತಿರೋ ಪ್ರಕಾರ ಅನೇಕ ಬಾರಿ ಜನಸ್ಪಂದನ ಸಭೆಯಲ್ಲಿ ಕೂಡ ಚರ್ಚೆ ಆಗಿರುವಂಥದ್ದು ಯಾವುದು ಆ ಒಂದು ಕೆರೆಯ ಬಗ್ಗೆ. ನಿಮ್ಮ ಹೇಳಿಕೆ ಪ್ರಕಾರ ಅದು ಆಕ್ಚುಲಿ ಎಷ್ಟು ಎಕರೆ ವಿಸ್ತೀರ್ಣದಲ್ಲಿದೆ, ಜೊತೆಗೆ ಏನಾದರೂ ಡೆವಲಪ್ಮೆಂಟ್ ವರ್ಕ್ ಆಗಿದೆ ನಿಮ್ಮ ಒಂದು ಅವಧಿಯಲ್ಲಿ ಏನು ಅಂತ ಸರ್? ಮೇಡಮ್, ಅದು ಕೆರೆ ಅಲ್ಲಿ ಇಂಪ್ರೂವ್ಮೆಂಟ್ ಆದ್ರೆ ಒಂದಷ್ಟು ಸೌಂದರ್ಯೀಕರಣ, ಒಂದು ಹೋಗುವ ಅಂದ್ರೆ ಹೈವೇ ಬದಿಯಲ್ಲಿದೆ ಅದು. ಒಂದಷ್ಟು ಅದನ್ನು ನೋಡುವ ವೀಕ್ಷಣೆಗೆ ಒಂದು ಸಾರ್ವಜನಿಕರಿಗೆ ಅವಕಾಶ ಕೂಡ ಸಿಗ್ತದೆ. ಮತ್ತೆ ಹೇಗೆ ಅಂತ ಹೇಳಿದ್ರೆ, ಈಗಾಗ್ಲೇ ಅದಕ್ಕೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಸರ್ಕಾರದ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆ ಒಂದು ಕೆರೆಗೆ ಸಂಬಂಧಪಟ್ಟ ಹಾಗೆ ತಡೆಗೋಡೆ ನಿರ್ಮಾಣ ಮಾಡುವಂತದ್ದು, ಅದೇ ರೀತಿ ಹೂಳೆತ್ತುವಂತ ಕಾರ್ಯಕ್ರಮಗಳು ಕೂಡ ಹಲವು ಬಾರಿ ಆಗಿದೆ. ಅದು ಸಾಧಾರಣ 4 ವರ್ಷದ ಹಿಂದೆ ಆಗಿದೆ. ತಡೆಗೋಡೆ ಈಗಾಗಲೇ ಇದೆ ಅಲ್ಲಿ. ಮತ್ತೆ ಸುಮಾರು ಒಂದು 80 ಸೆನ್ಸ್ ವಿಸ್ತೀರ್ಣದಲ್ಲಿ ಅಲ್ಲಿ ಕೆರೆದೊಂದು ಇದೆ. ಮತ್ತೆ ಅಲ್ಲಿ ನೀರು ಕೂಡ ಬೇಸಿಗೆ ಕಾಲದಲ್ಲಿ ಕೂಡ ಅಲ್ಲಿ ನೀರು ಅಲ್ಲಿ ಇರುವಂತ ವ್ಯವಸ್ಥೆ ಇದೆ. ಮುಂದೆ ಈಗ ಅಲ್ಲಿ ಗ್ರಾಮಸ್ಥರು ಒಟ್ಟಾಗಿ ಆದಷ್ಟು ಬೇಗ ಡೆವಲಪ್ಮೆಂಟ್ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನಾದ್ರೂ ಆ ಹಂತದ ಕೆಲಸ ಆಗ್ತಾ ಇದೆಯಾ, ಅಥವಾ ಏನಾದ್ರೂ ಯೋಜನೆ ಇದೆಯಾ? ಮೇಡಮ್, ಅದು ಈಗಾಗಲೇ ನಾವು ಕಳೆದ ಗ್ರಾಮ ಸಭೆಯಲ್ಲಿ ಆ ಕೆರೆಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಸಾರ್ವಜನಿಕರಿಂದ ಕೂಡ ಪ್ರಸ್ತಾಪ ಬಂದಿತ್ತು. ಮತ್ತೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಕೂಡ ಮತ್ತು ಸಾರ್ವಜನಿಕರನ್ನು ಒಳಗೊಂಡಂತೆ ಮುತುವರ್ಜಿ ವಹಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಕೂಡ ಒಂದು ಪ್ರಸ್ತಾವನೆಯನ್ನು ನಾವು ಒಂದು ವಿನಂತಿ ಮಾಡಿದ ಪ್ರಕಾರ ಅಲ್ಲಿಂದ ಕೂಡ ಅದರ ತಾಂತ್ರಿಕ ಅಭಿಯಂತರರು ಬಂದು ಆ ಕೆರೆಯನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಮತ್ತೆ ಒಂದಷ್ಟು ಗ್ರಾಮ ಪಂಚಾಯತ್ ಕೂಡ ಇದರ ಬಗ್ಗೆ ಆ ಮುತುವರ್ಜಿಯನ್ನು ವಹಿಸಿಕೊಂಡು ಅದನ್ನ ಪುನರುಜ್ಜೀವನ ಮಾಡೋ ಬಗ್ಗೆ ಕ್ರಮ ವಹಿಸ್ತದೆ.
ಓಕೆ, ಮುಂದಿನ ದಿನದಲ್ಲಿ ಕೆಲಸ ಆಗುತ್ತೆ. ಆಗ್ತದೆ ಮೇಡಮ್. ಓಕೆ ಓಕೆ. ಈಗ ಅಂದಾಜು ಪ್ರಕಾರಕ್ಕೆ ಒಂದು ಎಷ್ಟು ವೆಚ್ಚ ತಗಲ್ಬಹುದು ಎಲ್ಲದೀಗ ಈಗ ಡೆವಲಪ್ಮೆಂಟ್ ಮಾಡೋದಾದ್ರೆ? ಅದಕ್ಕೆ ಮೇಡಮ್ ಈಗ ಸುಮಾರು ನಾವೊಂದು ನಿರೀಕ್ಷೆ ಇಟ್ಟುಕೊಂಡ ಪ್ರಕಾರ ಈಗ ಒಂದು 80 ಲಕ್ಷದಿಂದ 90 ಲಕ್ಷ ಅಂತೂ 1 ಕೋಟಿ ರೂಪಾಯಿ ಬೇಕಾಗ್ತದೆ ಅದಕ್ಕೆ. ಈಗ ಓಕೆ, ಸದ್ಯಕ್ಕೆ ಈಗ ಈ ಸಂದರ್ಭದಲ್ಲಿ ಇನ್ನು ಮಳೆ ಮುಗಿದ ನಂತರ ಕೆಲಸ ಕೈ ಹಿಡಬೇಕಷ್ಟೇ. ಹೌದು ಮೇಡಮ್. ಓಕೆ, ಸರಿ ಸರ್, ಥ್ಯಾಂಕ್ ಯು. ವನಿಷ್ಠ ದೇಶ್, ಶೆಟ್ಟಿ, ಸುದ್ದಿ ನ್ಯೂಸ್, ಚಾರ್ಮಾಡಿ.